ಅಶ್ವತ್ಥಪುರದ ಶ್ರೀನಾರಾಯಣಾನಂದ ಸರಸ್ವತಿ ಟ್ರಸ್ಟ್ ವತಿಯಿಂದ ಅಲಂಗಾರು ಈಶ್ವರ ಭಟ್ ಅವರಿಗೆ ವಿಪ್ರಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಈ ವೇಳೆ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾದ ಶ್ರೀ ಹರಿನಾರಾಯಣ ದಾಸ ಅಸರಣ್ಣ ಅವರು ಆಶೀರ್ವಚನ ನೀಡಿ, ಅರ್ಚಕರು ದೇವರನ್ನು ಮಕ್ಕಳಂತೆ ಅರ್ಚಿಸಬೇಕು. ಅರ್ಚನೆ ಮಾಡುವವರು ಅರ್ಚಕರು, ಪೂಜೆ ಮಾಡುವುದರಿಂದ ಪೂಜಾರಿಗಳು ಎಂದು ಕರೆಯುತ್ತಾರೆ ಎಂದರು. ಅರ್ಚಕರು ಎನ್ನುವುದು ದೊಡ್ಡ ಸ್ಥಾನ, ಆದರೆ ಎಲ್ಲಾ ದೇವಸ್ಥಾನದ ಅರ್ಚಕರು ಶ್ರೀಮಂತರಿರಲ್ಲ, ಕಡು ಬಡವರು ಇದ್ದಾರೆ. ಆದರೂ ಶ್ರದ್ಧಾ ಭಕ್ತಿಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಇನ್ನು ಅಶ್ವತ್ಥಪುರ ಕ್ಷೇತ್ರದ ಮೊಕ್ತೇಸರರಾದ ಎಲ್.ವಿ. ರಘುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಿರ್ಗಾನ ಕುಂದೇಶ್ವರ ಕ್ಷೇತ್ರದ ಧರ್ಮದರ್ಶಿ ಜಿತೇಂದ್ರ ಕುಂದೇಶ್ವರ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಕಶಿಕೋಡಿ ಸೂರ್ಯನಾರಾಯಣ ಭಟ್, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪಿ.ಸಿ. ಶ್ರೀನಿವಾಸ, ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕರಾದ ವೇದಮೂರ್ತಿ ಯಜ್ಞೇಶ್ವರ ಭಟ್, ಇಂದಿರಮ್ಮ, ಟ್ರಸ್ಟ್ ಶಿವಾನಂದ ಭಟ್, ವಿಷ್ಣುಮೂರ್ತಿ ಭಟ್ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಅವರು ಈಶ್ವರ ಭಟ್ಟರಿಗೆ ವಿಶೇಷವಾಗಿ ಗೌರವಾರ್ಪಣೆಯನ್ನ ಮಾಡಿದರು.